ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿಡಿ ಲಾಗ್ಸ್. ವೀಕ್ಷಕರೇ, ಇವತ್ತು ನಾ ಲಾಗ್ ಶುರು ಮಾಡೋದು. ನಾವು ನಿನ್ನೆ ಎಲ್ಲ ಇಲ್ಲೆಲ್ಲ ಫುಲ್ಲು ಬೆಂಕಿ ಕೊಟ್ಟಿದ್ದೀವಿ. ಬೆಂಕಿ ಕೊಟ್ಟು ಎಲ್ಲ ಕ್ಲೀನ್ ಮಾಡಲಿಕ್ಕೆ ನೋಡಿದ್ದು, ಆಗಲಿಲ್ಲ. ಅರ್ಧಂಬರ್ಧ ಹುರಿದು ಅಲ್ಲೇ ಬಾಕಿ ಆಗಿದ್ದೆ. ಫುಲ್ಲು ಬಳ್ಳೆ ಬೆಳೆದಿದ್ದೆ ಹಾಗೆ ನೋಡಿ, ಇಲ್ಲಿ ನೋಡ್ಬೋದು. ಮತ್ತಿನ್ನು ರಾತ್ರಿ ಒಂದು ಕೋಲಕ್ಕೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ಹತ್ತಿರದ್ದು. ಹಾಗೆ ನೋಡುವ, ಈಗ ನಿಮಗೆ ಇದನ್ನೆಲ್ಲ ತೋರಿಸುವ. ನೋಡಿ, ಇದೆಲ್ಲ ಅರ್ಧ ಹುರಿದಿದೆ. ಎಲ್ಲ ಕರೆಕ್ಟ್ ಕ್ಲೀನಾಗಿ ಉರಿಲೇ ಇಲ್ಲ. ಇಷ್ಟು ಸುಕ್ಕ ಒಣಗಿದೆ, ಆದರೂ ಸಹ ಉರಿಲಿಲ್ಲ. ನೋಡಿ, ಇಲ್ಲಿ ಕೂಡ ಇದೆಲ್ಲ ನಿನ್ನೆ ನಾವು ಸಂಜೆ ಉರಿಸಿದ್ದು. ನಾವು 2-3 ಜನ ಸೇರಿ, ಮಕ್ಕಳೆಲ್ಲ ಸೇರಿ. ನೋಡಿ, ಇಲ್ಲೆಲ್ಲ ಫುಲ್ಲು ಪೊದರು. ಇದಕ್ಕೆ ಬೆಂಕಿ ಕೊಟ್ಟರೆ ಸರಿಯಾಗೋದಿಲ್ಲ, ಆದರೆ ಆಗೋದು. ನೋಡಿ, ಇಲ್ಲೆಲ್ಲ ಉರಿದು, ಇಲ್ಲಿ ಲೈನಿಗೆ ಉರಿದಿದೆ. ಇಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ, ಅದಕ್ಕೆಲ್ಲ ಒಂದು ಬೆಂಕಿ ಕೊಟ್ಟು ಸರಿ ಕ್ಲೀನ್ ಮಾಡುವ ಅಂತೇಳಿ. ನೋಡಿ, ಇಲ್ಲೆಲ್ಲ ಫುಲ್ಲು ಲೈನಿಗೆ ಉರಿದಿದೆ. ಇಲ್ಲಿ ಸಹ ಹೌದಲ್ಲ. ಅಷ್ಟು ದೊಡ್ಡ ಟೊಮೊಟೊನ ಹಾಕ್ಬೇಡಿ, ಅದು ಹಸಿದ್ದಲ್ಲಿ ಉರಿಯುವುದಿಲ್ಲವ. ಈಗ ಇಲ್ಲೆಲ್ಲ ಹಾಕಿ, ಇಲ್ಲೆಲ್ಲ ಉರಿತದೆ. ಈಗ ಇಲ್ಲಿಗೆ ತಂದು ಹಾಕಿ, ಅದರಲ್ಲಿ ಉರಿಲಿಕ್ಕಿಲ್ಲ ಅಲ್ಲಿಗ. ಹುಲ್ಲಿದ್ದ ಕಡೆಗೆ ಹಾಕು. ನಾವು ಇವಾಗ ಅಣ್ಣೆ ಮೊದಲಿಗೆ ಹೊರಡೋದು. ಎಲ್ಲ ರೆಡಿ ಆಯಿತು, ಇನ್ನು ಹೋಗೋದು. ಯಾಕಂದರೆ ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ಈಗ ಕೋಲು ಸ್ಟಾರ್ಟ್ ಆಗಿರ್ಬೋದು. ಆಯ್ತು, ಹೋಗೋಣ. ರೆಡಿಯಾ?
ಬಹಳಷ್ಟು ಜನ ಸೇರಿದ್ದಾರೆ. ಅದು ಯಾಕಂತ ಹೇಳಿದ್ರೆ ರೋಡ್ ಸೈಡ್ನಲ್ಲಿ ಇರೋದರಿಂದಾಗಿ ಎಲ್ಲ ರೋಡಿನಲ್ಲಿ ಕೂತ್ಕೊಂಡಿದ್ದಾರೆ. ಜನ ಫುಲ್ಲು ಸೇರಿದ್ದಾರೆ. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ.